ಇತ್ತೀಚೆಗೆ ಬೆಂಗಳೂರಿನ ಬೇಕರಿಯಲ್ಲಿ ನಡೆದಂತಹ ಗಲಾಟೆಯಲ್ಲಿ ನೊಂದ ಯುವಕರಿಗೆ ಬೈಂದೂರಿನ ಉದ್ಯಮಿ ಡಾಕ್ಟರ್ ಗೋವಿಂದ ಬಾಬು ಪೂಜಾರಿ ಸಹಾಯ ಹಸ್ತ ಚಾಚಿದ್ದಾರೆ. ಕಳೆದ 4 ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದಿತ್ತು. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಮದ್ದೋಡಿ ಗ್ರಾಮೀಣ ಪ್ರದೇಶದ ಯುವಕರು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದು, ಈ ಸಂದರ್ಭದಲ್ಲಿ ಪುಡಿ ರೌಡಿಗಳು ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಅಂಗಡಿಯ ಅನೇಕ ವಸ್ತುಗಳು ನಾಶಗೊಂಡಿದ್ದವು. ಯುವಕರ ಪರವಾಗಿ ರಾತ್ರಿ ಹಗಲು ಹೋರಾಟದೊಂದಿಗೆ ಯುವಕರಿಗೆ ನ್ಯಾಯ ದೊರಕಿಸಿಕೊಟ್ಟಿದ್ದಾರೆ ಕರಾವಳಿ ಉದ್ಯಮಿ ಬಾಬು ಪೂಜಾರಿ. ಅಂಗಡಿ ದುರಸ್ತಿ ಕಾರ್ಯಕ್ಕೆ ನೆರವು ನೀಡಿದ್ದು, ಇದೀಗ ಅಂಗಡಿ ಮತ್ತೆ ವ್ಯಾಪಾರವನ್ನು ಆರಂಭಿಸಿದೆ.